ಗುಡ್ ಈವ್ನಿಂಗ್. ಗುಡ್ ಈವ್ನಿಂಗ್ ಸರ್. ಏನು ಮತ್ತೆ ಆರಾಮ? ಹಾ ಸರ್, ನೀವು? ಆರಾಮಾಗಿದ್ದೇವೆ. ಚಿಕ್ಕಪ್ಪ ಇದ್ರು ಅದಕ್ಕೋಸ್ಕರ ರಿಸೀವ್ ಮಾಡ್ಲಿಲ್ಲ. ಏನು? ಚಿಕ್ಕಪ್ಪ ಇದ್ರು ಅದಕ್ಕೆ ರಿಸೀವ್ ಮಾಡ್ಲಿಲ್ಲ. ಹೌದಾ? ಸುಮ್ಮನೆ. ಏನ್ ಮಾಡ್ತಾ ಇದ್ರಿ? ನಾನು ಚಪಾತಿ ತಿಂತಾ ಇದ್ದೀನಿ. ಹೌದಾ? ನಮ್ಗಿಲ್ವಾ? ಡೆಫಿನೆಟ್ಲಿ ಸರ್ ಕೊಡೋಣ, ಅದ್ರಲ್ಲೇನಿದೆ. ಹೌದಾ? ಯಾರ್ದು ಕೊಡುವ್ರಂತೆ ಸ್ಯಾಟರ್ಡೆ? ಸ್ಯಾಟರ್ಡೆ ಕೊಡುವ್ರಂತೆ. ಎಲ್ಲಿ ಸರ್, ನಾವು ಅಡ್ಗೆ ಮಾಡ್ಕೊಂಡ್ ಬರ್ಲಿಕ್ಕೆ ಆಗೋದಿಲ್ಲ ಸರ್. ಬೇಡ, ಇರ್ಲಿ, ಅಲ್ಲೇ ಆರ್ಡರ್ ಕೊಟ್ಟು ತಗೊಳ್ಳೋಣ ಹಾಗೆ ಅಲ್ವಾ? ಸ್ಯಾಟರ್ಡೆ 9:30 ಬರ್ತೇನೆ ನಾನು. ಸರ್ ಲೇಟ್ ಆಗ್ಬಿಡುತ್ತೆ. ನಾನು ಯಾಕಂದ್ರೆ ನಾನು ಬೇಗನೆ ಮನೆಯಿಂದ ಹೊರಟಿರ್ತೀನಿ. ಲೇಟ್ ಆಗಿ ಹೋದ್ರೆ ಸುಮ್ಮನೆ ಡೌಟ್ ಬರುತ್ತೆ. ಅದಕ್ಕೆ ಮನೆಯಿಂದ ಹೊರಟಿರ್ತೀನಿ. ಬೇಗ ಬಂದ್ರೆ ಅಲ್ಲಿ ಕೂತೀವಿ, ಬಸ್ ಸ್ಟ್ಯಾಂಡ್ ಕೂತೀವಿ. ನಾನು ಬರ್ತೇನೆ ಅಷ್ಟೊತ್ತಿಗೆ. ಆದಷ್ಟು ಬೇಗ ಬರ್ತೇನೆ. ಲೇಟ್ ಆದ್ರೆ ಏನಿಲ್ಲ, ಟೂರಿಸ್ಟ್ ಅಲ್ವಾ ನೀವು, ಬ್ಯಾಗ್ ಎಲ್ಲ ಇರ್ತದಲ್ವಾ. ಅಯ್ಯೋ, ಟೂರಿಸ್ಟ್ ಅಂತ ಹಂಗಲ್ಲ ಸರ್. ನೋಡ್ಬಿಟ್ರೆ ನಮ್ ಚಿಕ್ಕಪ್ಪ ಏನ್ ಬಸ್ ಸ್ಟ್ಯಾಂಡ್ ಅಲ್ಲಿ ಏನ್ ಮಾಡ್ತಿದ್ಯಾ ಅಂತ ಹೇಳಿ. ಎಲ್ಲೆಲ್ಲ ಯಾರು ಸ್ನೇಹಿತರು ಬರ್ತಾ ಇದ್ದಾರೆ, ಅದಕ್ಕೆ ಕಾಯ್ತಾ ಇದ್ದೇನೆ. 6ಗೆ ಹೊರಟಿರೋದು, ಬೇಗನೆ ಹೊರಟಿರೋದು. ನೀನು ಏನ್ ಮಾಡ್ತೀಯ ಅಷ್ಟೊತ್ತಿಂದ ಅಂತೇಳಿ ಮನೆಗೆ ಎಳ್ಕೊಂಡು ಹೋಗ್ಬಿಡ್ತಾರೆ. ಅದಕ್ಕೆ ಎಷ್ಟೊತ್ತಿಗೆ ಹೋಗೋಣ ಅಂತ? ಎಕ್ಸಾಕ್ಟ್ ಎಷ್ಟು ಗಂಟೆಗೆ ಬರ್ತೀರಾ ಕರೆಕ್ಟ್ ಆಗಿ ಹೇಳಿ. ಬೇಗ ಅಂದ್ರು ಅದು ನಂದು ಶಾರ್ಪ್ ಟೈಮ್ 9:30. ಶಾರ್ಪ್ ಅಲ್ಲಿರ್ತೇನೆ ನಾನು. ಅದಕ್ಕಿಂತ ಮುಂಚೆನೆ ಇರ್ತೇನೆ, ಅದಕ್ಕಿಂತ ಲೇಟ್ ಅಂತ ಆಗುದಿಲ್ಲ. ಅದಕ್ಕಿಂತ ಲೇಟ್ ಆಗುದಿಲ್ಲ, ಅದಕ್ಕಿಂತ ಮುಂಚೆನೆ ಇರ್ತೇನೆ ನಾನು. ಹೌದಾ? ನೋಡೋಣ ಬಿಡಿ, ಮನೆಯಲ್ಲೋ ಎಲ್ಲೋ ಇರ್ತೀನಿ. ಅದಕ್ಕಿಂತ ಮುಂಚೆ ಬೇಡ, ಯಾರಾದ್ರೂ ಹೋಗೋರು ಬರೋರು ಇರ್ತಾರಲ್ವಾ, ಸ್ವಲ್ಪ ಲೇಟ್ ಆಗ್ಲಿ ಅಂತ ನಾನು. ಸ್ಟೂಡೆಂಟ್ ಅವ್ರು ಇವ್ರು ಯಾರಾದ್ರೂ ಇದ್ರೆ ಅಂತ. ಓಕೆ, ಹಾಗೆ. ಅದಕ್ಕಾಗಿ ಮೈಸೂರಲ್ಲಿ ನಿಮ್ಗೆ ಸ್ಟೂಡೆಂಟ್ಸ್ ಎಲ್ಲ ಇದಾರಲ್ಲ ಪರಿಚಯ, ಅದಕ್ಕೆ. ಇರ್ತಾರೆ. ಯಾವ್ದೋ ಕ್ಲಾಸ್ಗೆ ಹೋಗ್ತೇವಲ್ಲ, ಅದಕ್ಕೆ. ಅಲ್ಲಿಗೆ ಸ್ಯಾಟರ್ಡೆ ನಾವು ನೈಟ್ ಸೇರಿದ್ರೆ ಸಂಡೇ ಇದ್ದು ಮಂಡೇ ಮಾರ್ನಿಂಗ್ ಹೊರಗೆ ಬರ್ತೇವೆ. ಆಯ್ತಾ? ಮಂಡೇ ಮಾರ್ನಿಂಗ್, ಅರ್ಲಿ ಮಾರ್ನಿಂಗ್ ಬಿಡೋಣ ಮಾತ್ರ. ನನ್ಗೇನ್ ತೊಂದ್ರೆ ಇಲ್ಲ ಸರ್, ನಾನೇನ್ ಮನೆಗೆ ಹಂಗೆ ಹೋಗೋದಲ್ಲ. ಹೌದು, ಅದೇ ಅರ್ಲಿ ಮಾರ್ನಿಂಗ್ ಮಾತ್ರ ಮಂಡೇ. ಆಯ್ತಾ? ಒಂದು 5:30-6 ಗಂಟೆಗೆ. 5:30-6 ಗಂಟೆಗೆಲ್ಲ ವೆಕೆಟ್ ಮಾಡೋಣ ಮಂಡೇ. ಎಲ್ಲಿ ಸರ್, ಎಲ್ಲಿ ಸ್ಟೇ ಆಗೋದು? ಎಲ್ಲಿ ಆಗೋಣ? ಮೀಟ್ ಆಗಿದ್ವಲ್ಲ, ಅಲ್ಲೇ ನಿಯರ್ ಬೈ ಅಲ್ಲೇ ಎಲ್ಲಾದ್ರೂ ನೋಡಿ. ಯಾಕಂದ್ರೆ ಅದು ಬೆಟರ್, ಅದು ಸೇಫ್ ಏರಿಯಾ. ಅಲ್ಲಿ ಯಾವ್ದೊಂದು ದರ್ಶನ್ ಅಂತ ಯಾವ್ದು ಇದೆ ಅಲ್ಲಿ, ನೋಡಿದ್ದೀರಾ? ದರ್ಶನ್ ಅಂತ ಯಾವ್ದು ಅಡ್ವರ್ಟೈಸ್ ನೋಡದಂಗೆ. ಹೌದಾ? ದರ್ಶನ್ ಪ್ಯಾಲೇಸ್ ಅಂತ ಇದೆಯಾ? ಗೊತ್ತಿಲ್ಲ ನನ್ಗೆ, ನೋಡಿ ಸರ್. ಅದೇ ಆ ರೋಡ್ ಅಲ್ಲಿ ಇದೆ ಮೋಸ್ಟ್. ಅಡ್ವರ್ಟೈಸ್ಮೆಂಟ್ ಅಲ್ಲೆಲ್ಲ ಪ್ಯಾಲೇಸ್ ಇದು ಅದ್ರ ರೂಮ್ಸ್ ಎಲ್ಲ ಇದು ಡಿಸ್ಪ್ಲೇ ಮಾಡ್ತಾರಾ? ಅಲ್ಲ, ಅಡ್ವರ್ಟೈಸ್ ಬೆಸ್ಟ್ ಇದು ಅಕೊಮೆಂಡೇಶನ್ ಫಾರ್ ಟೂರಿಸ್ಟ್ ದರ್ಶನ್ ಪ್ಯಾಲೇಸ್ ಅಂತ ಏನೋ ಇತ್ತು. ಟೇಸ್ಟಿ ಫುಡ್ ಅಂತ, ವೆಜ್ ಅಂಡ್ ನಾನ್ ವೆಜ್ ಅಂತ ಇತ್ತು. ನೀವ್ ಯಾವಾಗ ನೋಡಿದ್ರಿ ಸರ್? ಯಾವ ಗ್ಯಾಪ್ ಅಲ್ಲಿ ನೋಡಿದ್ರು? ಯಾವ್ದು ಇದ್ರಲ್ಲಿ ಬೋರ್ಡ್ ಹಾಕಿದ್ರೆ, ದೊಡ್ಡ ಬೋರ್ಡ್, ಮೈಸೂರು ಎಂಟರ್ ಆಗುವಾಗ ದೊಡ್ಡ ಡಿಸ್ಪ್ಲೇ ಬೋರ್ಡ್ ಹಾಕಿದ್ದಾರೆ. ಓಕೆ, ಅದೇ ಆ ಸರೌಂಡಿಂಗ್ ಅಲ್ಲೇ ನಿಯರ್ ಬೈ ಮಾಡಿದ್ರೆ ಬೆಟರ್. ಯಾಕಂದ್ರೆ ನಮ್ ಮನೆಗೂ ಅದಕ್ಕೂ ಬಹಳ ದೂರ ಇದೆ, ಅದಕ್ಕೋಸ್ಕರ. ಮೇಡಮ್ ಅಲ್ಲೇ ಮಾಡೋಣ ನೋಡಿ ಸರ್, ಆ ರೋಡಲ್ಲಿ ಮಾಡೋಣ. ಇದೆಲ್ಲ ತರ್ತೀರಲ್ಲ ಬಟ್ಟೆಗಳೆಲ್ಲ, ಬ್ಯಾಗ್ ಒಂದು ಕಿಟ್ ಇರ್ಲಿ. ಹಾ ಸರ್, ಕಿಟ್ ಬ್ಯಾಗ್ ತಂದು, ಯಾಕಂದ್ರೆ 2 ದಿವಸ ಅಷ್ಟೇ ಆಗ್ಬೇಕು, 2 ದಿವಸದ ಬಟ್ಟೆಗಳು ಬೇಕಲ್ಲ. ಅದೇನ್ ವರಿ ಮಾಡ್ಕೊಳ್ಳುವಂತದ್ದು ಏನಿಲ್ಲ. ಬೇಕು ಅಂದ್ರೆ ಎಷ್ಟೊತ್ತು ಮನೆಗೆ ಆಟೋ ಮಾಡ್ಕೊಂಡು ಹೋಗಿ. ಇಲ್ಲ, ಅದೆಲ್ಲ ತಗೊಂಡ್ಬನ್ನಿ, ಯಾಕಂದ್ರೆ ಕಿಟ್ ಬೇಕು, ಲಗೇಜ್ ಇರ್ಲಿ. ಓಕೆ, ಹಾಗೆ ನಾನು ಸುಟ್ಕೇಸ್ ತರ್ತೇನೆ, ಲಗೇಜ್ ಎಲ್ಲ ಇರ್ಲಿ. ಓಕೆ ಸರ್, ಟೂರಿಸ್ಟ್ ತರ ಇರ್ಲಿ. ಓಕೆ.
ಇನ್ನೇನ್ ಸಮಾಚಾರ? ಹೇಳ್ಬೇಕು ಸರ್ ಎಲ್ಲ. ಖುಷಿ ಆಗುತ್ತಾ ಇಲ್ವಾ ಸ್ಟೇ ಆಗ್ತಾ ಇರೋದು? ಅಯ್ಯೋ ಅದೆಲ್ಲ ಸಿಕ್ಮೇಲೆನೆ ಹೇಳ್ಬೇಕಲ್ವಾ, ಹೇಗೆ ಖುಷಿನ ಹೇಗೆ. ಅಲ್ಲ ಈ ಆಕ್ಚುಲಿ ಖುಷಿ ಆಗ್ಬೇಕೀಗ. ಬೇಜಾರೇನು ಆಗ್ತಾ ಇಲ್ಲ, ಮ್ಯೂಟ್ ಮಾಡ್ತಿದ್ದೀವಲ್ಲ ಅನ್ನೋ ಖುಷಿ ತುಂಬಾ ಇದೆ. ಏನೇನು ಬೇಜಾರೇನು ಇಲ್ಲ ಸರ್, ಮೀಟ್ ಮಾಡ್ತಿದೀವಲ್ಲ ಅನ್ನೋ ಖುಷಿ ತುಂಬಾ ಇದೆ ಅಂದೆ. ಅದೇ ಹೇಳ್ತಾ ಇರೋದು, ಒಟ್ಟಾಗ್ತಾ ಇದ್ದೇವೆ ಅಂದ್ರೆ ಖುಷಿ ಆಗ್ಬೇಕಲ್ಲ. ಒಟ್ಟಾಗ್ತಾ ಇದ್ದೇವೆ ಅಂದ್ರೆ ಖುಷಿ ಬರ್ಬೇಕಲ್ಲ, ಒಳಗಿಂದ ಒಳಗೆ ಒಂದ್ ಚುಮ್ಮು ಇರ್ಬೇಕಲ್ಲ. ಹಂಗಂದ್ರೆ ಹಾಗಂದ್ರೆ ಒಂದು ಒಳಗಿಂದ ಒಂದು ಕ್ರಿಯೇಷನ್ ಆಗ್ಬೇಕಲ್ವಾ? ಹಂಗೇನಪ್ಪ ಗೊತ್ತಿಲ್ಲ ಸರ್, ಅದೆಲ್ಲ ನಂಗೆ ಕ್ರಿಯೇಷನ್ ಆಗ್ತಾ ಇಲ್ವಾ? ಇಲ್ಲ, ಹೊಸತಿ ಇದೆಲ್ಲ ಏನೋ ಹೊಸದನ್ಸ್ತಾ ಇದೆ. ಮಾತಾಡ್ತಾ ಕ್ರಿಯೇಷನ್ ನಡಿಬೇಕು ಲೆಕ್ಕ ಆದ್ರೆ. ಇನ್ಸೈಡ್ ಅಲ್ಲಿ ಏನೋ ಗೊತ್ತಿಲ್ಲ ಸರ್ ನಂಗೆ ಅದೆಲ್ಲ. ಹೌದಾ? ಇದೆಲ್ಲ ಮಾಲಿಶ್ ಮಾಡಿ ರೆಡಿ ಮಾಡ್ಬೇಕಾಗುತ್ತೆ. ಏನ್ ಸರ್? ಇನ್ನಾಗಾದ್ರೆ ಎಲ್ಲ ಮಾಲಿಶ್ ಮಾಡಿ ರೆಡಿ ಮಾಡ್ಬೇಕಾಗುತ್ತೆ. ಅಯ್ಯೋ ಏನ್ ಯಾವ್ದ್ರ ಬಗ್ಗೆ ಹೇಳ್ತಿದ್ದೀರೋ ಏನೋ, ನಂಗೊಂದು ಅರ್ಥ ಆಗ್ತಾ ಇಲ್ಲ.